ತಮ್ಮನ ಅಂತ್ಯ ಸಂಸ್ಕಾರಕ್ಕೆ ಬಂದ ಅಣ್ಣನೂ ಮೃತಪಟ್ಟ ಘಟನೆ ನಿಡ್ಡೋಡಿಯಲ್ಲಿ ಶನಿವಾರ ನಡೆದಿದೆ. ಕಟೀಲು ಸಮೀಪದ ನಿಡ್ಡೋಡಿ ಮುದಲಾಡಿಗುತ್ತು ನಿವಾಸಿ ಪ್ರವೀಣ್ ಶೆಟ್ಟಿ ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು, ಶುಕ್ರವಾರ ರಾತ್ರಿ ಅವರ ಸ್ಥಿತಿ ಗಂಭೀರವಾದ ಕಾರಣ ಸಂಬಂಧಿಕರು ಗುಜರಾತಿನಲ್ಲಿರುವ ಪ್ರವೀಣ್ ಅವರ ಅಣ್ಣ ಸಾಯಿ ಪ್ರಸಾದ್ ಅವರಿಗೆ ಕರೆ ಮಾಡಿದ್ದರು. ಕೂಡಲೇ ರೈಲಿನ ಮೂಲಕ ಸಾಯಿ ಪ್ರಸಾದ್ ಅವರು ಊರಿಗೆ ಹೊರಟಿದ್ದರು. ಆದರೆ ಶನಿವಾರ ಬೆಳಿಗ್ಗೆ ಪ್ರವೀಣ್ ಅವರು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಶನಿವಾರ ಸಂಜೆ ಸುಮಾರು 5:30ಕ್ಕೆ ಸಾಯಿ ಪ್ರಸಾದ್ ಅವರು ತಮ್ಮ ಮನೆಗೆ ತಲುಪಿದ್ದು, ತಮ್ಮ ಪ್ರವೀಣ್ನ ಅಂತ್ಯ ಸಂಸ್ಕಾರಕ್ಕೆ ತಯಾರಿ ನಡೆಸುವ ಸಂದರ್ಭ ಸಾಯಿ ಪ್ರಸಾದ್ ಅವರು ಅಲ್ಲೇ ಕುಸಿದು ಬಿದ್ದಿದ್ದು ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಆಸ್ಪತ್ರೆಯಲ್ಲಿ ಸಾಯಿ ಪ್ರಸಾದ್ ಕೂಡ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ. ಸಾಯಿ ಪ್ರಸಾದ್ ಅವರು ಪತ್ನಿ, ಓರ್ವ ಪುತ್ರ, ಓರ್ವ ಪುತ್ರಿ ಮತ್ತು ತಾಯಿಯನ್ನ ಅಗಲಿತು. ಪ್ರವೀಣ್ ಅವರು ಪತ್ನಿ ಮತ್ತು ತಾಯಿಯನ್ನ ಅಗಲಿದ್ದಾರೆ. ಮೃತರು ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಅವರ ತರವಾಡು ಕುಟುಂಬಕ್ಕೆ ಸೇರಿದವರು ಎಂದು ತಿಳಿದು ಬಂದಿದೆ.